ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ರಾಜು ಪೂಜಾರಿ ಅವರನ್ನು ಸನ್ಮಾನಿಸಲಾಯಿತು. ಇವರು ನಿರಂತರ 25 ವರ್ಷ ಅಧ್ಯಕ್ಷ ಪದವಿ ನಿರ್ವಹಿಸಿ ಅದನ್ನು ಉಭಯ ಜಿಲ್ಲೆಗಳಲ್ಲಿ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುವಂತೆ ಸದೃಢವಾಗಿ ಬೆಳೆಸಿದ ಇವರನ್ನ ನಾವುಂದ ಸಂಘದ ಪ್ರಧಾನ ಕಾರ್ಯಾಲಯದಲ್ಲಿ ನಿರ್ದೇಶಕ ಮಂಡಳಿಯ ಸದಸ್ಯರು ಮತ್ತು ಸಿಬ್ಬಂದಿಗಳು ಅಭಿನಂದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಅಳ್ವಗದ್ದೆ, ಹಿರಿಯ ವ್ಯವಸ್ಥಾಪಕ ಸಂಜೀವ ಮಡಿವಾಳ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಣಪಣ ಹೇಳಿಕ ಒಂಚೂರು ಹಣಪಣ ಕಾಲು ನಮಗಿಲ್ಲಿ 25 ವರ್ಷಕ್ಕೆ ಆಗೋದಿಲ್ಲ. ಹಾಗಾಗಿ ಅವರೆಲ್ಲ ತ್ಯಾಗ ಸಹಕಾರ ಇರೋದ್ರಿಂದ 25 ವರ್ಷ ಆಗಿದೆ. ಆ 25 ವರ್ಷ ನನಗೆ ತಿಳಿದ ದೊಡ್ಡ ಸಾಧನೆ ಅಲ್ಲ. ನಾವು ಮಾಡಿದ ಸಾಲ ಬಹುಶಃ ಇನ್ನು ಮುಂದಿನ ದಿವಸದಲ್ಲಿ ಏನು ಬಹುಶಃ ತಾವೆಲ್ಲ ನಮ್ಮ ಮೇಲೆ ವಿಶ್ವಾಸ ನೆಟ್ಟಿದ್ದೀವಿ. ಬಹುಶಃ ನಮ್ಗೆ ಈ ಅವಧಿಯಲ್ಲಿ ಇನ್ನೂ ಒಂದು 4 ವರ್ಷ ಇದೆ. 4 ವರ್ಷದಲ್ಲಿ ಬಹುಶಃ ಇನ್ನೂ ಒಳ್ಳೆ ರೀತಿಯಲ್ಲಿ ನಿಮ್ಮ ಸಹಕಾರ ಇದ್ದರೆ ಇದು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಮತ್ತು ಹೊಸ ತಂತ್ರಜ್ಞಾನ ಬೇರೆ ವಿಚಾರ ನಮಗೆ ಸ್ವಲ್ಪ ಸಿಬ್ಬಂದಿಗಳ ಸಮಸ್ಯೆ ಇದೆ. ಇದನ್ನೆಲ್ಲ ಸರಿ ಮಾಡಿಕೊಂಡು ಬಹುಶಃ ಇನ್ನೂ ಒಂದು ಮಾಡಲಾಗಿ ಮಾಡೋದಕ್ಕೆ ನಾನು ನಿಮ್ಮೆಲ್ಲ ಸಹಕಾರದ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಗೆಲ್ಲರಿಗೂ ಏನು ತಾವು ಬಂದಿದ್ದೀರಿ ತಮ್ಮ ಆಶೀರ್ವಾದ ವಿಶ್ವಾಸಗಳಿರಲಿ. ಮತ್ತು ನನ್ನದಂತೂ ಏನಂತ ಹೇಳಿದ್ರೆ ನಾನು ಒಂದು ಕುಟುಂಬ ಇದ್ದಾಗೆ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತೆ. ಆದರೆ ಮನುಷ್ಯ ಎಷ್ಟು ದಿವಸ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಆದಷ್ಟು ಒಂದು ಸಹೋದರತೆಯಿಂದ ಒಂದು ಕುಟುಂಬದ ರೀತಿ ಇದ್ದರೆ ಅದಷ್ಟು ನೆಮ್ಮದಿ ಮತ್ತು ಯಾವುದಿಲ್ಲ ಪ್ರೀತಿ ವಿಶ್ವಾಸ. ಯಾಕಂದ್ರೆ ಒಂದು ಏನೋ ನಾನು ಅಶೋಕ್ ಶೆಟ್ಟರ್ ಅಂತ ಮಾತಾಡಿ ಮಾಡ್ಕೊಂಡ್ರೆ ಅಶೋಕ್ ಶೆಟ್ಟರು ಆಲೋಚನೆ ಮಾಡೋದು ಇಡೀ ರಾತ್ರಿ.